ಮಾತಾಡಲಿಕ್ಕಿದ್ದಾರೆ. ನಮ್ಮೊಟ್ಟಿಗೆ ಬ್ಲಾಕ್ ಕಾಂಗ್ರೆಸ್ಸಿನ ಕೋಶಾಧಿಕಾರಿಗಳು ಪುರುಷೋತ್ತಮ ಮಂಚಂದ್ರವರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ದೇವಕಿ ಅವರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಸುರೇಖಾ ಚಂದ್ರಾಸ್ರವರು, ನಮ್ಮ ಕುಲಾಲ್ ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಬಾಜಿಲ್ ಕಿಶೋರ್ ಅವರು, ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂತಹ ಮುಸ್ತಫರವರು, ಬ್ಲಾಕ್ ಕಾಂಗ್ರೆಸ್ಸಿನ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಸಲೀಂ ಇಕ್ಬಾಲ್ ಸಾಮಣಿಗೆ ಅವರು, ನಮ್ಮ ಮನ್ಸೂರ್ ಅವರು, ನಮ್ಮ ರಾಜೂರವರು, ಕಿಶೋರ್ ಶೆಟ್ಟಿ ಅವರು, ಮೊಹಮ್ಮದ್ ರವರು, ನಮ್ಮ ಅವರು, ಇವರೆಲ್ಲ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗಿದ್ದಾರೆ. ಅಧ್ಯಕ್ಷರು ಪತ್ರಿಕಾಗೋಷ್ಠಿ ನಡೆಸಿ. ಕೋಟ್ಯಾಂತರ ಭಕ್ತರ ನಂಬಿಕೆ ಮತ್ತು ಧಾರ್ಮಿಕ ಭಾವನೆಗೆ ವಿರುದ್ಧವಾಗಿ ನಿನ್ನೆ 2 ಮಹಿಳೆಯರು ಒಂದು ಅಯ್ಯಪ್ಪ ದೇಗುಲಕ್ಕೆ ಪ್ರವೇಶ ಬಂದ ಪರಿಣಾಮ ಒಂದು ಧಾರ್ಮಿಕ ಯುದ್ಧ ಆರಂಭವಾಗಿದೆ ಕೇರಳದಲ್ಲಿ. ನಮ್ಮ ಈ ದೇಶ ಭಾರತ ದೇಶ ಜಾತ್ಯತೀತ ದೇಶ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದೂ ಮುಸ್ಲಿಂ ಕ್ರೈಸ್ತರ ಒಂದು ಜಾತ್ಯತೀತ ಪಕ್ಷ. ಈ ನಮ್ಮ ಇದರಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ನಮಗೆ ಪೆಟ್ಟಾದರೂ ನಾವು ಅದನ್ನು ಖಂಡಿಸ್ತೇವೆ. ಮುಸ್ಲಿಮರ ಭಾವನೆಗೆ ಧಾರ್ಮಿಕ ಭಾವನೆಗೆ ಬಂದಾಗಲೂ ನಾವು ಅದನ್ನು ಖಂಡಿಸ್ತೇವೆ. ಹಾಗೆ ಕ್ರಿಶ್ಚಿಯನ್ರವರ ಧಾರ್ಮಿಕ ಭಾವನೆ ಏನಿದ್ದರೂ ನಾವು ಅದನ್ನು ಖಂಡಿಸ್ತೇವೆ. ಆದ್ದರಿಂದ ಈ ಒಂದು ಧಾರ್ಮಿಕ ಕಟ್ಟುಕಟ್ಟಳೆ ಇನ್ನು ಅಯ್ಯಪ್ಪ ದೇಗುಲ ಇದು ಜಗತ್ತಿನಲ್ಲೇ ಒಂದು ಸೌಹಾರ್ದತೆಯ ಒಂದು ಪವಿತ್ರವಾದ ಒಂದು ಧಾರ್ಮಿಕ ಕ್ಷೇತ್ರ, ಹಿಂದೂ ಕ್ಷೇತ್ರ. ಇನ್ನು ಯಾಕೆಂದರೆ ಇದು ಒಂದು ಧಾರ್ಮಿಕ ಅಂದರೆ ಇದು ಸೌಹಾರ್ದತೆ ಕೊಂಡಿ. ಯಾಕೆಂದರೆ ಇಲ್ಲಿ ಆ ಧಾರ್ಮಿಕ ಇದು ಅಯ್ಯಪ್ಪ ಹೋಗುವ ಮೊದಲು ಅಲ್ಲಿ ಮಸೀದಿ ಹೋಗುವ ಸಂಪ್ರದಾಯ ಸಹ ಇದೆ ಎಲ್ಲಿ ನಮ್ಮ ಭಕ್ತರು ಅಯ್ಯಪ್ಪ ಭಕ್ತರು. ಆದ್ದರಿಂದ ಇದೊಂದು ಪವಿತ್ರವಾದ ಇದೊಂದು ವಿಶ್ವದಲ್ಲೇ ಒಂದು ಮೊದಲ ಒಂದು ಇಂಥ ಸೌಹಾರ್ದತೆಯ ಒಂದು ದೇಗುಲ ಇದ್ದರೆ ಅದು ಒಂದು ಅಯ್ಯಪ್ಪ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಅಯ್ಯಪ್ಪ ದೇವರು ಇದಕ್ಕೆ ಅದು ಕಟ್ಟುಕಟ್ಟಲೆ ಇದು ಸಾವಿರ ಇದು ಈಗಲ್ಲ, ಒಂದು ಅನೇಕ ಶತಮಾನ ಜಾಸ್ತಿ ಇದ್ದಂಥ ಒಂದು ಕಟ್ಟುಕಟ್ಟಲೆ ಇದ್ದ ಒಂದು ಅಲ್ಲಿ ಸಂಪ್ರದಾಯ. ಅದು 10 ರಿಂದ 50 ವರ್ಷದ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಅದನ್ನು ನಾವು ಸಹ ಖಂಡಿಸ್ತೇವೆ. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇದು ತಂದಿತು, ಒಂದು ಆರ್ಡರ್ ಬಂತು ಕೇರಳ ಸರ್ಕಾರಕ್ಕೆ. ಅಲ್ಲಿ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಇದೆ ಕೇರಳದಲ್ಲಿ, ಒಂದು ಆದೇಶವನ್ನು ತಂದಿತು. ಎಲ್ಲ ಮುಸ್ಲಿಮ ಪುರುಷರಷ್ಟೇ ಮಹಿಳೆಯರಿಗೆ ಸಹ ಒಂದು ಸಮಾನ ಹಕ್ಕಿದೆ, ಅವರು ಸಹ ದೇವರಿಗೆ ಪ್ರವೇಶ ಮಾಡಬಹುದಂತ ಒಂದು ಆದೇಶವನ್ನು ಕೊಟ್ಟಿತು. ಇದರ ಪರಿಣಾಮವಾಗಿ ಇದು 28 ಸೆಪ್ಟೆಂಬರ್ 28ರಂದು ಈ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. 28 ಸೆಪ್ಟೆಂಬರ್ 28ರಂದು ಈ ಆದೇಶವನ್ನು ಕೊಟ್ಟಿತ್ತು. ಸಂದರ್ಭದಲ್ಲಿ ಡಿಸೆಂಬರ್ 24ಕ್ಕೆ ಒಂದು ಮಹಿಳೆಯ ಒಂದು ದೊಡ್ಡ ಇದರಲ್ಲಿ ಪ್ರವೇಶ ಮಾಡಿ ಪ್ರಯತ್ನವನ್ನು ಮಾಡಿತ್ತು. ಅದು ಅಲ್ಲಿ ಧಾರ್ಮಿಕ ಇವರ ಭಕ್ತರ ಒಂದು ಆಕ್ರೋಶದ ಇದರಲ್ಲಿ ಅದಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ. ನಿನ್ನೆ ಬೆಳಿಗ್ಗೆ 3 ಗಂಟೆಗೆ 2 ಮಹಿಳೆಯರು ಅಲ್ಲಿ ಪ್ರವೇಶ ಮಾಡಿದರು. ಈಗ ಅಲ್ಲಿ ಒಂದು ಸಂಘರ್ಷ ಇಲ್ಲಿ ಕಾಸರಗೋಡಿನಲ್ಲಿ ಇದ್ದಾಗಿ ಒಬ್ಬರು BJP ಕಾರ್ಯಕರ್ತರಲ್ಲಿ ಒಬ್ಬರು ಮರಣ ಹೊಂದಿದರು. ನಾವು ಇಷ್ಟೇ ಹೇಳುದು, ಈಗ BJP ಅವರು ಅಲ್ಲಿ ಪ್ರತಿಭಟನೆ ಮೂಲ ಕಾರಣ BJPಯ ಸಂಘ ಪರಿವಾರದಂತ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವರು ಧಾರ್ಮಿಕ ಭಾವನೆಯನ್ನು ಕೆರಳಿಸಿ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಇನ್ನೊಂದು ಹೇಳಿಕೆ ಇಚ್ಛೆಪಡ್ತೇವೆ, ಅಲ್ಲಿ ಇರುವುದು ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ, ಅವರಿಗೆ ದೇವರಿಗೆ ನಂಬಿಕೆ ಇಲ್ಲ. ಅವರಿಗೆ ಕಮ್ಯುನಿಸ್ಟ್ ದೇವರ ನಂಬಿಕೆ ಇಲ್ಲ. ಅವರು ಅಧಿಕಾರದಲ್ಲಿದ್ದಾರೆ. ನಾವು ಅದನ್ನು ಅವರು ಮಾಡಿ ಸರಿ ಅಂತ ನಾವು ಸಹ ಹೇಳುವುದಿಲ್ಲ ಯಾರು. ಆದರೆ BJP ಅವರಿಗೆ ಇದನ್ನು ತಡೆಯಬಹುದಿತ್ತು. ಯಾರಿಗೆ ಈ ಒಂದು ಸಂಘರ್ಷ ಆಗುವುದನ್ನು ತಡೆಯಬಹುದು, ಮೊದಲೇ ತಡೆಯಬಹುದಿತ್ತು. ಯಾಕೆಂದರೆ ಒಂದು ಅಲ್ಲಿ 40 ವರ್ಷ 30 ವರ್ಷದ ಗುರುಸ್ವಾಮಿಗಳಿದ್ದಾರೆ ಮತ್ತು ಧಾರ್ಮಿಕ ಚಿಂತಕರಿದ್ದಾರೆ. ಅಲ್ಲಿ ಅವರನ್ನು ಮೊದಲೇ ಸೇರಿಸಿ ಒಂದು ಚರ್ಚೆ ಮಾಡಿ ಒಂದು ಹಿಂದಿನಿಂದಲೂ ಬಂದ ಪರಂಪರೆ ಬಂದ ಕಟ್ಟುಕಟ್ಟಲೆ ಮುರಿಯುವ ಅದನ್ನು ಒಂದು ಸುಪ್ರೀಂ ಕೋರ್ಟ್ಗೆ ಇವರಿಗೆ ಇದು ಮೆಮೊರನ್ನು ಕಳಿಸಬಹುದಿತ್ತು ಮೊದಲೇ. ಇದಾದ ಮೇಲೆ ಇವರು ಸುಪ್ರೀಂ ಕೋರ್ಟ್ ಆದಮೇಲೆ ಇವರು ತಡೆಯಬಹುದಿತ್ತು. ಅವರಿಗೆ BJP ಇವರು ದೊಡ್ಡಣ್ಣ, ಇವರು ಸುಪ್ರೀಮು, ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಇರುವುದು BJP, ಇವರಿಗೆ ಇದನ್ನು ತಡೆಯಬಹುದಿತ್ತು. ಆ ಕೆಲಸವನ್ನು ಮಾಡಲಿಲ್ಲ, ಪ್ರತಿಭಟನೆ ಮಾಡ್ತಾರೆ. ಇದು ದೊಡ್ಡ ರೀತಿಯ ನಾವು ಈ ಹೇಳಿಕೆ ಇಚ್ಛೆಪಡ್ತೇವೆ. ಇದು ನಾವು ಮೊನ್ನೆ ನಮ್ಮ ಮಹಮ್ಮದ್ ಪೈಗಂಬರ್ ಅವರ ಪ್ರವಾದಿಯವರಿಗೆ ನಮ್ಮ ಯಾರು ಅಜಿತ್ ಅವರು ನಮ್ಮ ಸುವರ್ಣ ನ್ಯೂಸ್ ಚಾನಲ್ ಅದಕ್ಕೆ ನಾವು ದೊಡ್ಡ ರೀತಿ ಪ್ರತಿಭಟನೆ ಮಾಡಿದ್ದೆವು, ಸರಿಯಲ್ಲ ಅಂತೇಳಿ. ಹಾಗೆ ನಾವು ಈಗ ಇದನ್ನು ಸಹ ನಾವು ಯಾರು ಈ ಧಾರ್ಮಿಕ ಜೊತೆ ಇದಕ್ಕೆ ಏನು ಆ ಕಟ್ಟುಕಟ್ಟಲೆ ಇದು ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೇವೆ. ಮುಂದಿನ ದಿನಗಳು ನಾವು ಇದನ್ನು ಅದಕ್ಕೆ ಬೇಕಾಗಿ ನಾವು ಸೋಮವಾರ 7ನೇ ತಾರೀಕು ದಿವಸ ಕೋಟೆಗಾರಿನಲ್ಲಿ ದೊಡ್ಡ ರೀತಿಯ ಒಂದು ಪ್ರತಿಭಟನೆ ನಾವು ಮಾಡ್ತೇವೆ. ಯಾರು ಇದು BJP ಅವರ ದೊಡ್ಡ ರೀತಿಯ ಅವರ ಧಾರ್ಮಿಕ. ಯಾಕೆ ಈ ಮಾತನ್ನು ಹೇಳ್ತೇವೆ ಅಂದರೆ ಅಯೋಧ್ಯೆ ಇಶ್ಯೂವನ್ನು ಮಾಡಿದ್ರು, ಇದನ್ನೇ ಮಾಡಿದ್ದೇವರು ಅಯೋಧ್ಯೆ ಇಶ್ಯೂವನ್ನು. ಈಗ ಈ
ಅಯ್ಯಪ್ಪ ದೇಗುಲದ ಈ ಒಂದು ಸಮಸ್ಯೆಯನ್ನು ಎತ್ತಿ ಕಟ್ಟಿಕೊಂಡು ಧರ್ಮ ಒಡೆದು ಒಂದು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಸರಿಯಲ್ಲ. ಒಂದು ಇದು ನಿಜವಾಗಿ ಧಾರ್ಮಿಕ ಒಂದು ಎಲ್ಲ ದೇವರೊಬ್ಬನೇ ನಾಮಾಲ ಅಂತ ಇದಂಟಲ್ಲ, ದೇವರು ಎಲ್ಲರಿಗೂ ಒಂದೇ. ಇದನ್ನು ರಾಜಕೀಯ ಮಾಡಿದವರು ಬೇಡ. ಆದ ಕಾರಣ ನಾವು ಕಾಂಗ್ರೆಸ್ ಪಕ್ಷದ ಇಲ್ಲಿ ದೇಶದ ಒಂದು ಇದನ್ನು ನಾವು ಒಂದು ಸೌಹಾರ್ದತೆ ನೆಮ್ಮದಿಗೆ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾವು ಅದಕ್ಕೆ ಬಿಡುವುದಿಲ್ಲ. ಇನ್ನು ಮುಂದಕ್ಕೆ ಸಹ ಬಿಡುವುದು ಕಾಂಗ್ರೆಸ್ ಪಕ್ಷ ಇದಕ್ಕೆ ಯಾವುದು ನಾವು ಅದಕ್ಕೆ ವಿರೋಧವಾಗಿದ್ದೇವೆ. ಆದ ಕಾರಣ ಪ್ರತಿಯೊಂದು ಧಾರ್ಮಿಕ ಮಾಡಿ ಕೇಳಿದರೂ ನಮಗೆ ಅದು ನೋವಾಗ್ತದೆ. ಆದ ಕಾರಣ ನಾವು ಸೋಮವಾರ ದಿವಸ ನಾವು ದೊಡ್ಡ ರೀತಿಯ ಒಂದು ಪ್ರತಿಭಟನೆ ಅಲ್ಲಿ ಮಾಡ್ತೇವೆ. ಇನ್ನೊಂದು ಎರಡನೇ ವಿಷಯ, ಇವತ್ತಿನ ನಾವು ಪತ್ರಿಕಾಗೋಷ್ಠಿಯದ್ದು ನಮ್ಮ ವಿಜಯ ಬ್ಯಾಂಕ್ ಅದು ವಿಜಯ ಬ್ಯಾಂಕನ್ನು ಏಪ್ರಿಲ್ 1 ಅದನ್ನು ವಿಲೀನ ಮಾಡ್ತಾರೆ. ಯಾರು ಇದು ನಾನು ಯಾಕೆ ಈ ಮಾತನ್ನು ಹೇಳಿದ್ದೇನೆ ಅಂದರೆ, ಇದರಲ್ಲಿ ಬಿಜೆಪಿ ದೊಡ್ಡ ಇದಿದೆ. ನಮ್ಮ ಇಲ್ಲಿ ಸಂಸದೆ ನಲ್ಲಿಗುವ ಕಟೀಲು ಮೊನ್ನೆ ಅಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಸಂದರ್ಭದಲ್ಲಿ ಒಂದು ರೋಡಿನ ಚರ್ಚೆ ಬಂತಲ್ಲಿ, ಎಲ್ಲಿ ನಮ್ಮ ಮಂಗಳೂರಿನಲ್ಲಿ ಸುಂದರರಾಮ್ ಶೆಟ್ಟಿ ಅವರು ಸ್ಥಾಪನೆ ಮಾಡಿದ ಸುಂದರರಾಮ್ ಶೆಟ್ಟಿ ಒಂದು ರೋಡಿಗೆ ಗಲಾಟೆ ಮಾಡಿದರು. ಯಾರು BJP ಅವರು ಅದನ್ನು ಹೆಸರಾಗಬೇಕಂತ. ಈಗ ಎಲ್ಲಿದ್ದಾರೆ ಇವರು? ಯಾರು ನಲ್ಲಿ ಕಟೀಲ್ ಅವರು ಎಲ್ಲಿದ್ದಾರೆ? ಈಗ ಸುಂದರರಾಮ್ ಶೆಟ್ಟಿ ಬಿಡಿ, ವಿಜಯ ಬ್ಯಾಂಕ್ ಕೇಸ್ ಇಲ್ಲ, ಅದು ಇತಿಹಾಸ ಪುಟಕ್ಕೆ ಇರ್ತದೆ 1 ತಾರೀಕಿಗೆ ಏಪ್ರಿಲ್ 1ಕ್ಕೆ. ಇದಕ್ಕೆ ಅವರಿಗೆ ಅಲ್ಲಿ ಮಾತೆತ್ತಲಿಕ್ಕೆ ಆಗೋದಿಲ್ಲ ಯಾರಿಗೆ, ನಳಿನ್ಕುಮಾರ್ ಕಟೀಲ್ಗೆ. ಮತ್ತೆ ಈ ಅಯ್ಯಪ್ಪ ಇದರಲ್ಲಿ ಸಹ ಯಾರು ಈ ನಳಿನ್ಕುಮಾರ್ ಕಟೀಲ್ ಅವರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಶಬರಿಮಲೆಗೆ. ಇದನ್ನು ಅಲ್ಲಿ ಗಲಾಟೆ ಮಾಡಲಿಕ್ಕೆ ಅಲ್ಲಿ ಅದಕ್ಕೆ ಬೇಕಾಗಿ ಇವರಿಗೆ ಸಂಸದರಿಗೆ ಅಲ್ಲಿ ನಮ್ಮ ಇಲ್ಲಿ ಪಾರ್ಲಿಮೆಂಟ್ ಇದರಿಂದ ಅಲ್ಲಿವರೆಗೆ ಇದರ 2 ಇಶ್ಯೂವನ್ನು ಅವರಿಗೆ ಎತ್ತಬಹುದಿತ್ತು, ಅದನ್ನು ಸಹ ಮಾಡಲಿಲ್ಲ. ಅದಕ್ಕೆ ಬೇಕಾಗಿ ನಾವು ಇದನ್ನು ಖಂಡಿಸ್ತೇವೆ. ಇದು BJPಯವರ ಒಂದು ಎಲ್ಲ ವಿಷಯದಲ್ಲೂ BJPಯವರ ಒಂದು ಇದು ನಮ್ಮ ರಾಜ್ಯಕ್ಕೆ ತಂತ್ರ ಅಂತ ಹೇಳ್ತೇನೆ. ಇದು ಏಪ್ರಿಲ್ ತಿಂಗಳಲ್ಲಿ ಈ ನಮ್ಮ ಸಾರ್ವತ್ರಿಕ ಚುನಾವಣೆ ಬರ್ತದೆ. ಇದಕ್ಕೆ ಬೇಕಾಗಿ ಇದೆಲ್ಲ ಈ ಧಾರ್ಮಿಕ ಆಗಿ ಪ್ರತಿಯೊಂದು ಇದಕ್ಕೂ ಈ BJPಯವರ ಒಂದು ಈ ದೊಡ್ಡ ಷಡ್ಯಂತರ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಈ ನಾವು ಯಾವ ಮಾತು ಹೇಳ್ಕೊಳ್ಳೋದಿಲ್ಲ. ಯಾವುದು ಸಂಪ್ರದಾಯ ಇದೆ ಕಟ್ಟುಕಟ್ಟಲೆ ಅದು ಮುಂದಕ್ಕೂ ಮುಂದುವರಿಬೇಕು. ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಹಿಂದೂಗಳ ಕಟ್ಟುಕಟ್ಟಲೆ ಇರ್ಬೋದು, ಮುಸ್ಲಿಮರ ಕಟ್ಟುಕಟ್ಟಲೆ ಇರ್ಬೋದು, ಕ್ರಿಶ್ಚಿಯನ್ರ ಅದನ್ನು ಉಳಿಸ್ಕೊಂಡು ಹೋಗಬೇಕು. ಅದಕ್ಕೆ ಬೇಕಾಗಿ ನಾವು ನಮ್ಮ ಹೋರಾಟ. ರಾಜ್ಯಕ್ಕೆ ನಮಗೆ ಅಗತ್ಯ ಇಲ್ಲ. ನಾವು 3 ಧರ್ಮದವರು ಪ್ರೀತಿ ಮಾಡಿಕೊಂಡು ಹೋಗುವಂಥ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ.